ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾ ವೇದಿಕೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮ್ಮೆಲ್ಲ ಆತ್ಮೀಯರು, ರಾಜ್ಯ ಅಧ್ಯಕ್ಷ ಅಂತ ಟಿಪ್ಪು ಕಾಸಿಂ ಅಲಿರವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸುವಂತ ಜಿಲ್ಲಾ ಸಮಿತಿ ಅಧ್ಯಕ್ಷ ಅಂತ ನನ್ನ ಸನ್ಮಿತ ಅಂತ ಇಸ್ಮಾಲ್ ಶಾಫಿ ಬಬ್ಬುಕಟ್ಟೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಗೌರವಿತರು ಸನ್ಮಿತರಾಗಿರುವಂತಹ ಫಾರೂಕ್ ಉಲ್ಲಾಲ್ ಅವರೇ, ಗೌರವಿತರು ಸನ್ಮಿತರ ಮಾಜಿ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪುರ ಅವರೇ, ನಮ್ಮ ಬೆಂಗಳೂರು ಜಿಮ್ಮಾ ಅಧ್ಯಕ್ಷರು ಇಲ್ಲಿ ಊರಿನವರಾದ ಇಬ್ರಾಹಿಂ ಅವರೇ, ನಮ್ಮ ಬರಹಗಾರರು ವಾಗ್ಮಂತ ಕುಕಿಲರವರೇ, ಅದೇ ರೀತಿ ನಮ್ಮ ಪ್ರಸ್ತುತ ಗ್ರಾಮ ಅಧ್ಯಕ್ಷ ಅಂತ ವಿಲ್ಫೀರ್ ಅವರೇ, ನಮ್ಮ ಆತ್ಮೀಯರು ಮತ್ತು ಬಹುಶಃ ನಾನು ವಿದ್ಯಾರ್ಥಿ ಇದ್ದಾಗ ಬಹುಶಃ ಪ್ರಾಧ್ಯಾಪಕರಿದ್ದುಕೊಂಡು ನಮಗೆ ಹೋರಾಟಕ್ಕೆಲ್ಲ ಬೇರೆ ಬೇರೆ ರೀತಿಯ ಸನ್ಮಿತ ಅಂತ ಸೋಮ್ಯಾಜಿರವರೇ, ನನಗೆ ಪರಿಚಯ ಆಗಲಿಲ್ಲ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತ ಭಾವಕ್ಕನವರೇ, ನಮ್ಮ ಬೆಂಗಳೂರು ಬಶೀರ್ ಅಕ್ಕನವರೇ, ಅಬ್ದುಲ್ ಅಜೀಜ್ ಅವರು, ವಿಷ್ಣುಮೂರ್ತಿ ಅವರೇ, ಡೆನ್ನಿಸ್ ಅವರೇ, ಇಕ್ಬಾಲ್ ಅವರೇ, ಕೆ ಮಂಜನಾರಿ ಅವರೇ, ಅಕ್ಬರ್ ಅಕ್ಕನವರೇ, ಭಾಸ್ಕರ್ ಅವರೇ, ನಮ್ಮ ಮುಂದೆ ಪಂಚಾಯತ್ ಕಮಲಾಕ್ಷ ಅವರೇ, ನಮ್ಮೆಲ್ಲ ಉಲೇಮಾಗಲಿ ನಮ್ಮ ರಫೀಕ್ ಅವರೇ, ಅದೇ ರೀತಿ ನಮ್ಮ ನಸೀರ್ ಅವರೇ, ಮುಂದಿರುವ ಎಲ್ಲ ಗೌರವ ಗಣ್ಯ ಅತಿಥಿಗಳೇ, ಸೋದರರೇ, ಆತ್ಮ ಮಿತ್ರರೇ, ಬಹುಶಃ ದೀರ್ಘವಾಗಿ ಮಾತಾಡದೆ ನಾನು ಇಸ್ಮಾಲ್ ಶಾಫಿ ಬಬ್ಬುಕಟ್ಟೆಯನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸಿ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಇಷ್ಟೆಲ್ಲ ಶ್ರಮಪಟ್ಟು ಆಗಿಂದಾಗೆ ಜನಸಾಮಾನ್ಯರಿಗೆ ಏನಾದ್ರು ಒಂದು ಕಾರ್ಯ ಹಮ್ಮಿಕೊಳ್ಬೇಕಂತ ಆಲೋಚನೆ ಮಾಡಿಕೊಂಡು ತಾವು ಇವತ್ತು ಯಶಸ್ವಿಯಾಗಿದೆ. ಕಾಣಲಿಕ್ಕೆ ನಮಗೆ ಇವತ್ತು ಬಹಳ ಸುಲಭ ಕಾಣ್ತದೆ, ಮತ್ತು ಇದು ಬೆನ್ನ ಹಿಂದೆ ಬಿದ್ದು ಇದನ್ನು ಒಂದು ಹಂತಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಿಮ್ಮ ವಿಶೇಷ ಶ್ರಮ, ಒಂದು ಪ್ರಾಮಾಣಿಕ ನಿಯತ್ತಿನ ಮುಖಾಂತರ ಒಂದು ಹಂತಕ್ಕೆ ಬಂದು ಇವತ್ತು ನಿಂತಿದೆ. ಅದಕ್ಕಾಗಿ ನಮಗೆ ಆಗದಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರನ್ನು ಮೆಚ್ಚಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಆಗಿದೆ. ನಮಗೆ ಮಾಡಲಿಕ್ಕೆ ಪುರುಸೋದಿಲ್ಲ, ಅದು ಅವರು ನಿಂತು ಮಾಡ್ತಾರಲ್ಲ, ಅದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರಶಸ್ತಿ ಜವಾಬ್ದಾರಿ ಅದು ನಮ್ಮೆಲ್ಲರ ವಿಶೇಷವಾದ ಜವಾಬ್ದಾರಿ. ಆ ವ್ಯಕ್ತಿತ್ವ ನಾವು ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಬ್ಬ ಉತ್ತಮವಾದ ಕೆಲಸ ಮಾಡುವಾಗ ನಾವು ಮಾಡ್ಲಿಕ್ಕೂ ಇಲ್ಲ, ಇನ್ನು ಅವನಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ಬರೋದು. ಅದು ಹುಡುಕಿಗೆ ಏನು ಕೂಡ ಸುಖ ಇಲ್ಲ. ಏನಿದ್ರು ಕೂಡ ಆ ಕೆಲಸ ನಮ್ಮಿಂದ ಮಾಡ್ಲಿಕ್ಕಾಗಿದೆಯಾ? ಇಲ್ಲ, ಅವನಿಗೆ ಮಾಡಿದ್ದಾನೆ. ಅದಕ್ಕೆ ಎಲ್ಲರೂ ಕೂಡ ಅವರಿಗೆ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವಂತೆ. ಮತ್ತು ಕಾಸಿಂ ಅವರು ನಾನು ಈಗಲೇ ಬಹಳ ಹಿಂದಿಂದ ಪರಿಚಯ ಇದ್ದೇನೆ. ಬಹುಶಃ ಅತ್ಯುತ್ತಮ ರಾಜ್ಯ ಸಂಘಟಕ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಜನಜಾಗೃತಿ ಹಮ್ಮಿಕೊಳ್ಳುವ ವಿಚಾರ ಇವತ್ತು ಆಗಿದೆ. ಬಹುಶಃ ಇದು ದೇಶದ ಇತಿಹಾಸ ಕಲಿತರೆ ಮಾತ್ರ ನಮ್ಮ ಮಕ್ಕಳು ಭವಿಷ್ಯದ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಿಂದಿನವರ ವ್ಯಕ್ತಿತ್ವ ಮತ್ತು ಇತಿಹಾಸ ಯಾಕಂತ ಹೇಳಿದ್ರೆ ನಾವು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಇವತ್ತು ಅದು ಶಕ್ತಿಯುತ ಆಗ್ತದೆ. ನಾವು ಇತಿಹಾಸ ಕಲಿಯದಿದ್ರೆ, ಹಿಂದಿನ ವ್ಯಕ್ತಿತ್ವ ಅರಿಯದಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ವ್ಯಕ್ತಿತ್ವ ರೂಪಿಸಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಎಲ್ಲ ಮಹಾಪುರುಷರ ಇನ್ನಿತರ ಸ್ವತಂತ್ರ ಹೋರಾಟಗಾರರ ಇನ್ನಿತರ ಆ ಒಂದು ದೊಡ್ಡ ಮರ ವ್ಯಕ್ತಿತ್ವ ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಅದಕ್ಕಾಗಿ ಬಹುಶಃ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆ ಬಹುಶಃ ಇವತ್ತು ಅದನ್ನು ಅಳಿಸ್ಲಿಕ್ಕೆ ಯಾರ ಮೇಲೆ ಕೂಡ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ದೇವನಲ್ಲಿ ನೀವು ರಸ್ತೆ ಪಕ್ಕ ಬರುವಾಗ ದೊಡ್ಡಲ್ಲಿ ಕೋಟೆ ಕಾಣ್ತದೆ. ಅದು ಯಾರ ಕೋಟೆ ಅಂತ ಹೇಳಿದ್ರೆ ಅದು ಐದರಲ್ಲಿ ಕೋಟೆ ಅಂತ ಹೇಳಲೇಬೇಕು, ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬಹುಶಃ ನಂದಿದುರ್ಗದ ಹತ್ರ ಹೋಗಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಅದು ಯಾರ್ದು ಏನಂತ ಇಲ್ಲ, ಟಿಪ್ಪು ಫಾಲ್ಸ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನೀವು ಮೈಸೂರು ಶ್ರೀರಂಗಪಟ್ಟಣ ಕಡೆ ಹೋದರೆ ಇದು ಯಾರಂತ ಹೇಳಲೇಬೇಕಾಗುತ್ತೆ. ನಮ್ಮ ಭವಿಷ್ಯದ ಮಕ್ಕಳು ಬಹುಶಃ ಇವತ್ತು ಅದನ್ನು ಓದುವಂಥ ಅವಕಾಶ ಬಂದೇ ಬರ್ತದೆ. ಬಹುಶಃ ಟಿಪ್ಪು ಸುಲ್ತಾನ್ ಚರಿತ್ರೆ ನಮ್ಮ ದೇಶ ಮಾತ್ರ ಅಲ್ಲ, ಇಂಗ್ಲೆಂಡ್, ಫ್ರಾನ್ಸ್ ಇಂಥ ಮ್ಯೂಸಿಯಂಲಿ ಕೂಡ ಇವತ್ತು ಚರಿತ್ರೆಯವರು ಬರೆದಿದ್ದಾರೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮ್ಯೂಸಿಯಂಲಿ ಕೂಡ ಚರಿತ್ರೆ ಇರಬೇಕಾದ್ರೆ ಸುಮ್ಮನೆ ಯಾರು ಕೂಡ ಬರೆಯುವುದಿಲ್ಲ. ಅದಕ್ಕೆ ಅದರ ದೊಡ್ಡ ಮಟ್ಟದ ಒಂದು ಇತಿಹಾಸ ಇದೆ. ಅದರ ಇತಿಹಾಸ ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ಟಿಪ್ಪು ಸುಲ್ತಾನ್ ಅಪ್ಪಟ ದೇಶ ಪ್ರೇಮಿ ಅವತ್ತಿನ ಕಾಲದಲ್ಲಿ. ಅವ್ರ ಬಹುಶಃ ಯಾರೆಲ್ಲ ಈ ದೇಶಕ್ಕೆ ವಿರುದ್ಧವಾಗಿದ್ದುಕೊಂಡು ಬ್ರಿಟಿಷರ ಕೈಯಲ್ಲಿ ಜೊತೆಯಲ್ಲಿ ಯಾರೆಲ್ಲ ಸೇರ್ತಾ ಇದ್ರ ಅದು ಯಾರಾದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಾರೆ. ವಿಷಯ ಅಷ್ಟೇ ಪ್ರಾಬ್ಲಮ್. ಅತ್ಯಂತ ದೇಶ ಯಾಕೆ ಬ್ರಿಟಿಷರಿಗೆ ಈ ದೇಶವನ್ನು ಬಿಡುಗಡೆ ಮಾಡಲಿಕ್ಕೆ ತನ್ನ ಮಕ್ಕಳನ್ನು ಅಡಬಿಟ್ಟಂತ ಯಾವುದಾದ್ರು ರಾಜ್ಯ ಇದ್ರೆ ಅದು ಟಿಪ್ಪು ಸುಲ್ತಾನ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ದೇಶಕ್ಕಾಗಿ, ನಮ್ಮ ಮಣ್ಣಿಗಾಗಿ ಅದನ್ನು ವಿದೇಶದಿಂದ ಬಿಡುಗಡೆಗೊಳಿಸಲಿಕ್ಕೆ ತನ್ನ ಮಕ್ಕಳನ್ನು ಅಡಬಿಟ್ಟಂತಹ ಒಂದು ಇತಿಹಾಸ ಇರುವಂತಹ ಒಂದು ಸ್ಪಷ್ಟವಾದ ಸಂದೇಶ. ನಾವು ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೇವೆ ಅಥವಾ ಬೇರೆ ಬೇರೆ ಹೇಳ್ತೇವೆ. ಯಾರಾದ್ರು ಅಡಬಿಟ್ಟಂತ ಉದಾಹರಣೆಯಲ್ಲಿ ಅದು ಬಂದಿದೆಯಾ? ಸುಮ್ಮನೆ ಯಾರು ಕೂಡ ಹೇಳ್ಬೋದಿತ್ತು.
ಅದು ಅವತ್ತು ಇಟ್ಟ ಕಾರಣ ಇವತ್ತು ಇತಿಹಾಸದಲ್ಲಿ ಇವತ್ತು ಸೇರಿಕೊಂಡಿದೆ. ಸೊ ಆ ದೇಶ ಪ್ರೇಮ ಆದ ಸಂದರ್ಭದಲ್ಲಿ ಯಾರೆಲ್ಲ ಅವತ್ತು ಬೇರೆ ಬೇರೆ ಸೇರ್ತಾರೆ, ಅದು ಯಾರೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಆ ಒಂದು ಕ್ರಮ ತಗೊಳ್ಳುವಂಥ ವಿಚಾರ ಇವತ್ತು. ಯಾಕೆ ಅದು ದೇಶ ಪ್ರೇಮಕ್ಕೆ ಅತ್ಯಂತ ಇದ್ದುಕೊಂಡು ನಮ್ಮ ದೇಶಕ್ಕೆ ಯಾಕೆ ಮಾರಕ್ಕಾದ ಯಾರನ್ನು ಕೂಡ ಅವಕಾಶ ಮಾಡಿ ಇವತ್ತು ಕೊಡ್ತಿರ್ಲಿಲ್ಲ. ಆದ ಕಾರಣ ಈ ಜನಜಾಗೃತಿ ಖಂಡಿತವಾಗಿ ಇವತ್ತು ನಾನು ಕಾಸಿಂ ಅವರನ್ನು, ಇಸ್ಮಾಯಿಲ್ ಅವರನ್ನು ಅಭಿನಂದನೆ ಸಲ್ಲಿಸಿಕೊಂಡು ಬಡವರ ಪರವಾಗಿ ಜನಸಾಮಾನ್ಯ ಪರವಾಗಿ ಇವತ್ತು ಹಮ್ಮಿಕೊಳ್ಳುತ್ತಾ ಇವತ್ತು ಇಸ್ಮಾಯಿಲ್ ಶಾಫಿ ಅವರು 2-3 ಕಡೆ ಈ ರೀತಿಯ ಸಹಕಾರ ಇವತ್ತು ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅವ್ರ ಬಹುಶಃ ಡಾಕ್ಟರ್ ಪ್ರಶಸ್ತಿ ಕೂಡ ಬರುವಂಥ ವಿಚಾರ ಇವತ್ತು ಆಗಿದೆ. ಅತ್ಯಂತ ಸಣ್ಣ ವಯಸ್ಸಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಮತ್ತು ಅವರ ಅವಕಾಶ ಕೂಡ ಇವತ್ತು ಸಿಕ್ಕಿದೆ. ಅದಕ್ಕೆ ಅವರನ್ನು ನಾನು ಅಭಿನಂದಿಸಿಕೊಂಡು ಇವತ್ತು ಬಹುಶಃ KMK ಮಂಜನಾಡಿ ಮತ್ತು ಇನ್ನಿತರಿಗೆ ನಮ್ಮೆಲ್ಲ ಸನ್ಮಾನ ಕಾರ್ಯಕ್ರಮ ಕೂಡ ಇವತ್ತು ಇರುವಂಥದ್ದು. ಎಲ್ಲ ಸನ್ಮಾನಿತರಿಗೂ ನನ್ನ ಶುಭಾಶಯ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನು ನಮ್ಮ ಅತ್ಯಂತ ಸಣ್ಣ ನಮ್ಮ ಶಾನ್ ಅಕ್ಬರ್ ಅವರ ಮಗ ಬಲ್ಲ ನನಗೆ ಅತ್ಯಂತ ಸಂತೋಷ. ವಾಟ್ ಇಸ್ ದ ಏಜ್? 14 ಏಜ್. ಅವನು 12-13 ಇಯರ್ಸ್ ಅಲ್ಲಿ ಆನ್ಲೈನ್ ನ್ಯೂಸ್ ವೆಬ್ ಸ್ಟಾರ್ಟ್ ಮಾಡಿದ್ದಾನೆ. ಆನ್ಲೈನ್ ನ್ಯೂಸ್ ಬಾಬಾ ಅದವನ ಇವತ್ತು ವೆಬ್ ಚಾನಲ್ ಈಗಲೂ ಕೂಡ. ಮತ್ತೆ ಅವ್ರ ತಂದೆ ಫುಲ್ ಸಪೋರ್ಟ್ ಅದಕ್ಕೆ. ನಾವು ಅದೇ ಇಷ್ಟು ಮನೆ ಕಲಿಮಾರೆ ಮತ್ತೊಂದು ಇದು ಅವ್ರ ತಂದೆ ದೊಡ್ಡ ಇಂಟ್ರೆಸ್ಟ್ ಅದರಲ್ಲಿ. ಸೊ ವಿ ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ಹಿಮ್. ಈಗ ಅವನಿಗೆ ಸಂಪೂರ್ಣವಾದ ಆ ವೆಬ್ ನ್ಯೂಸ್ ಅಲ್ಲಿ ಈಗಲೇ ಅವ್ನು ಬಂದರೆ 10 ಇಯರ್ಸ್ ಆಗುವಾಗ ಎರಡು ವಂಡರ್ಫುಲ್ ಜಾಬ್ ಇಂದ ಕನ್ಸಿಡರ್ ಆನ್ಲೈನ್ ಮತ್ತು ವೆಬ್ ನ್ಯೂಸ್ ಅಲ್ಲಿ ದೊಡ್ಡ ಮಟ್ಟದ ಆಗ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಎಲ್ಲರ ಪರವಾಗಿ ಒಬ್ಬ ಅತ್ಯಂತ ಯುವಕ ವಿದ್ಯಾರ್ಥಿಯ ಸಂದರ್ಭದಲ್ಲಿ ಅವನನ್ನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿನಿ. ಜೈ ಹಿಂದ್, ಜೈ ಕರ್ನಾಟಕ.